ಮಾನವನು ಮೊದಲು ನೆಟ್ಟು ಬೆಳೆಸಿದ ಹಣ್ಣಿನ ಮರ ಪ್ಲಮ್ ಎನ್ನಲಾಗಿದೆ. ಪೂರ್ವ ಯುರೋಪ್ ಕಾಕಾಸಿಯನ್ ಪರ್ವತ ತಪ್ಪಲಿನಲ್ಲಿ ಕಲ್ಗಾಲದ ಮಾನವನು ಇದನ್ನು ಬೆಳೆಸಲಾರಂಭಿಸಿದ. ಹಲವು ಜಾತಿಯ ಹಣ್ಣುಗಳು ಪ್ಲಮ್ನಲ್ಲಿ ಇದೆ. ಇರಾನ್ ಮತ್ತು ಚೀನಾದವುಗಳು ವಿಶಿಷ್ಟ. ಹಾಗಾಗಿ ಇರಾನ್ ಮೂಲ, ಚೀನಾ ಮೂಲ ಎಂಬ ವಾದವೂ ಇದೆ. ಚೀನಾ ಮತ್ತು ಜಪಾನಿನ ಪ್ಲಮ್ಗಳು ದೊಡ್ಡದು, ಮಾಂಸಲ ರಸಭರಿತ ಆಗಿರುತ್ತವೆ. ಇಂದು ಕಾಡು ಪ್ಲಮ್ ಮರಗಳು ಇಲ್ಲವೇ ಇಲ್ಲ ಎನ್ನಬಹುದು. ಪ್ರೋನಸ್ ಜಾತಿಯ ಪ್ಲಮ್ ಅನ್ನು ಪ್ರೋನಸ್ ಎಂದು ಕರೆಯುವುದೂ ಇದೆ. ಹಣ್ಣು, ಒಣಹಣ್ಣು, ಜಾಮ್ ಮಾಡಿ ಬಳಸುವುದಲ್ಲದೆ ಜಾಮ್ ತಯಾರಿಕೆಯಲ್ಲೂ ಪ್ಲಮ್ ಉಪಯೋಗ ಆಗುತ್ತದೆ. ಪ್ರಪಂಚದ ವರ್ಷದ ಪ್ಲಮ್ ಉತ್ಪಾದನೆ 1.24 ಕೋಟಿ ಟನ್ ಇದೆ. ಇದರಲ್ಲಿ 54% ಚೀನಾದಲ್ಲಿ ಬೆಳೆಯುತ್ತದೆ. ಚೀನಾ 64.7 ಲಕ್ಷ ಟನ್, ರೊಮ್ಯಾನಿಯಾ 7.6 ಲಕ್ಷ ಟನ್, ಸೆರ್ಬಿಯಾ 5.8 ಲಕ್ಷ ಟನ್, ಚಿಲಿ 4.2 ಲಕ್ಷ ಟನ್, ಇರಾನ್ 3.8 ಲಕ್ಷ ಟನ್, ಟರ್ಕಿ 3.3 ಲಕ್ಷ ಟನ್ ಹೆಚ್ಚು ಪ್ಲಮ್ ಬೆಳೆಯುವ ದೇಶಗಳಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೀಜಿಂಗ್. Mama